ಫಸ್ಟ್ ಒನ್ ನೋವೆಲ್ ಅವರದ್ದು ವೆಟ್ ವೈಪ್ಸ್. ಇದು ಕಾಂಬೋ ಅಂದರೆ 3 ವೆಟ್ ವೈಪ್ಸ್ ಸಿಗುತ್ತೆ. ಇದು ಒಂದರಲ್ಲಿ 72 ವೈಪ್ಸ್ ಇದೆ. ಸ್ಮೆಲ್ ಚೆನ್ನಾಗಿದೆ ಮತ್ತು ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲ. ನಾನು ಇದನ್ನ ಯೂಸ್ ಮಾಡೋದು ಯಾಕಂದರೆ ನಮಗೆಲ್ಲಾದರೂ ಔಟ್ಸೈಡ್ ಹೋದಾಗ ನಾವು ಮಗುಗೆ ಏನಾದರೂ ತಿನ್ನಿಸ್ತೀವಿ, ಆಗ ಕೈ ಒರೆಸೋಕ್ಕೆ, ಬಾಯಿ ಒರೆಸೋಕ್ಕಾಗಿರ್ಬೋದು, ಅಥವಾ ನಾವು ಡೈಪರ್ ಚೇಂಜ್ ಮಾಡ್ತೀವಿ, ಆ ಟೈಮಲ್ಲೆಲ್ಲ ಇದು ಒಳ್ಳೆ ಯೂಸ್ಫುಲ್. ಒಂದಕ್ಕೆ 145 ಉಂಟು ಪ್ರೈಸ್. ಆದರೆ ಇದು ನನಗೆ ಒಟ್ಟಿಗೆ 3 ಸೇರಿ ನನಗೆ 183 ರುಪೀಸಿಗೆ ಸಿಕ್ಕಿದೆ ಮೀಶೋದಲ್ಲಿ. ಒಂದು ಬಂದುಬಿಟ್ಟು ಡೈಪರ್ಸ್. ಇದು ಹನಿ ಬನ್ನಿ ಅವರದ್ದು ಕಾಂಬೋ ಬರುತ್ತೆ. ಇದು ಕೂಡ ಅಷ್ಟೇ 2 ಇದು ಬರುತ್ತೆ, ಬ್ಯಾಗ್ ಬರುತ್ತೆ. ಇದು 965 ಎರಡಕ್ಕೆ ಸೇರಿ. ಅಕಾರ್ಡಿಂಗ್ ಟು ಸೈಜ್ ಪ್ರೈಸ್ ಇರುತ್ತೆ. ಈಗ ಸ್ಮಾಲ್ ಎಲ್ಲದು ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ. ಇದು ಮೀಡಿಯಮ್ ಸೈಜ್ ಸ್ವಲ್ಪ ರೇಟ್ ಜಾಸ್ತಿ. ನೆಕ್ಸ್ಟ್ ಲಾರ್ಜ್ ಹಾಗೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಲ್ಲಿ 72 ಡೈಪರ್ಸ್ ಇದೆ. 72 144 ಟೋಟಲ್ ಇರುತ್ತೆ. ಆಮೇಲೆ ಇದು ಮೀಡಿಯಮ್ ಸೈಜ್, ಅಂದರೆ ಇದು 7 to 12 kg ಇರೋ ಮಕ್ಕಳಿಗೆ ಇದು ಯೂಸ್ ಮಾಡ್ಬೋದು. ಆಮೇಲೆ 12 hours ವಾಟರ್ ಪ್ರೊಟೆಕ್ಷನ್, ಅಂದರೆ ವಾಟರ್ ಇದು ಯೂರಿನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಚೆನ್ನಾಗಿದೆ, ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 144 ಪೀಸ್ ಟೋಟಲ್. ನನಗೆ ಇದು 3 months ಆರಾಮ್ಸೆ ಬರುತ್ತೆ. ಯಾಕಂದ್ರೆ ನಾನು ನೈಟ್ ಮಾತ್ರ ಹಾಕೋದು. ಡೇ ಟೈಮಲ್ಲಿ ಕ್ಲೋತ್ ಇದು ಬರುತ್ತೆ ಡೈಪರ್, ಅದು ರಿಯೂಸೇಬಲ್, ವಾಶ್ ಮಾಡಿ ಯೂಸ್ ಮಾಡ್ಬೋದು. ಡೇ ಟೈಮಲ್ಲಿ ನಾನು ಅದು ಯೂಸ್ ಮಾಡ್ತೀನಿ, ನೈಟ್ ಟೈಮಲ್ಲಿ ಮಾತ್ರ ಇದು ಯೂಸ್ ಮಾಡೋದು ನಾನು. ಇದರಲ್ಲಿ ವಾಟರ್ ಲೀಕೇಜ್ ಆ ಥರ ಏನೂ ಪ್ರಾಬ್ಲಮ್ ನನಗೆ ಇಲ್ಲಿ ತನಕ ಆಗಲಿಲ್ಲ. ಸೊ ಕಾಂಬೋ ಆಫರ್ ಇರೋದ್ರಿಂದ ಇದು ಕೂಡ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಗೊತ್ತಿರ್ಬೋದು ಪೇರೆಂಟ್ಸ್ಗೆ ಡೈಪರಿಗೆ ಹೊರಗಡೆಗೆ ಶಾಪಲ್ಲೆಲ್ಲ ರೇಟ್ ಎಷ್ಟಿದೆ ಅಂತ. ಅದಕ್ಕೆ ಕಂಪೇರ್ ಮಾಡಿದರೆ ಮೀಶೋದ್ದು ಇದು ಬೊಂಬಟ್ ಸೇಲ್ ಅಂತಲೇ ಹೇಳ್ಬೋದು. ಇನ್ನು ಲಾಸ್ಟಾಗಿ ಇದು ಟಾರ್ಚ್. ಅಂದರೆ ನಮ್ಮನೇಲಿ ಇನ್ವರ್ಟರ್ ಇದೆ, ಕರೆಂಟ್ ಹೋದರೆ ಇನ್ವರ್ಟರ್ ಇದೆ. ಆದರೆ ಜೋರು ಗುಡುಗು ಸಿಡಿಲೆಲ್ಲ ಬರುವಾಗ ನಮಗೆ ಇನ್ವರ್ಟರ್ ಆಗಲಿಕ್ಕೆ ಆಗೋದಿಲ್ಲ. ಆಗ ನಮಗೆ ಇದು ಟಾರ್ಚ್ ಬೇಕೇ ಬೇಕು. ಯಾಕಂದರೆ ಅದು ಮಗು ಇರೋ ಮನೆಯಲ್ಲಿ ಅಂತೂ ಬೇಕೇ, ಮೊಬೈಲ್ ಯೂಸ್ ಮಾಡೋಕ್ಕೂ ಆಗಲ್ಲ ಗುಡುಗೆಲ್ಲ ಬರುವಾಗ. ಸೊ ಇದು ಚೆನ್ನಾಗಿದೆ. ನಾನು ಜಸ್ಟ್ ಆನ್ ಮಾಡ್ತೇನೆ. ಓಕೆ, ನನಗೆ ಸಾಕು. ಯಾಕಂದರೆ ಮತ್ತೆ ಇಲ್ಲಿ ಹೋಲ್ಡರ್ ಸಹ ಇದೆ. ಇಲ್ಲಾದರೂ ಮೊಳೆ ಇದ್ದರೆ ಅದಕ್ಕೆ ಈ ಥರ ಸಿಕ್ಕಿಸಿ ಆನ್ ಮಾಡಿ ಇಟ್ಟರೆ ನನಗೆ ಒಂದು ಇಡೀ ಹಾಲ್ ಕವರ್ ಆಗುತ್ತೆ. ಸೊ ನನಗೆ ಇದು ಯೂಸ್ಫುಲ್. ಇದರದ್ದು ಪ್ರೈಸ್ 319. ನಾನಿದು ಸಹ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಯಾರಿಗಾದರೂ ಈ ಪ್ರಾಡಕ್ಟ್ಸ್ ಬೇಕಿದ್ದರೆ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಅದರ ಲಿಂಕನ್ನು DM ಮಾಡ್ತೇನೆ. ಯಾರಿಗೆ ಈ ಪ್ರಾಡಕ್ಟ್ ಯೂಸ್ಫುಲ್ ಅಂತ ನಿಮಗೆ ಅನಿಸುತ್ತೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಟಾಟಾ, ಇನ್ನೊಮ್ಮೆ ಸಿಗುವ ಹೊಸ ವಿಡಿಯೋ.